ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಮಳೆ ಧರೆಗಿಳಿತಾ ಇದೆ. ಚುಮು ಚುಮು ಮಳೆಯಲ್ಲಿ ಬಿಸಿ ಬಿಸಿ ಏನಾದರೂ ತಿನ್ಕೊಂಡಿರೋಣ ಅಂತ ಅನ್ಸೋದು ಸಹಜ ಅಲ್ವಾ? ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿರುವಂಥ ಅತಿಥಿ ಶ್ರೀಮತಿ ನಮ್ರತಾ ಮಹೇಶ್ ಅವರು ಯಾವ ಹೊಸ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ ನೋಡೋಣ. ನಮಸ್ತೆ ಶ್ರೀಮತಿ ನಮ್ರತಾ ಮಹೇಶ್ ಅವರಿಗೆ. ನಮಸ್ತೆ. ಸೊ ನಮ್ಮ ಸವಿರುಚಿಗೆ ಸ್ವಾಗತ. ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಏನು ಇವತ್ತು ಯಾವ ಸ್ಪೆಷಲನ್ನು ಹೇಳಿಕೊಡ್ಲಿಕ್ಕಿದ್ದೀರಿ? ಆಲ್ರೆಡಿ ನಿಮ್ಮ ಸ್ಪೆಷಲ್ಲೇ ಗುಣಗ್ತಾ ಇದೆ ಆ ಒಂದು ಹೊಸತಿ ಮಾಡಿದಂತಹ ಕೆಲವು ಐಟಮ್ಸ್ಗಳೆಲ್ಲ. ಸೊ ಇವತ್ತು ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಸ್ಪೈಸಿ ಆ್ಯಂಡ್ ಟೇಸ್ಟಿ ಸೋಯಾಬೀನ್ ಚಿಲ್ಲಿ ಮಾಡುವಂಥದ್ದು. ಓಕೆ, ಒಂದು ರೆಸಿಪಿ. ಇನ್ನೊಂದು ಆಲೂ ಚೀಸ್ ಬಾಲ್ಸ್ ಅಂತ. ಓಕೆ, ವೆರಿ ನೈಸ್ ಟು ಹಿಯರ್. ಸೊ ತುಂಬ ಅಟ್ರಾಕ್ಟಿವ್ ಆಗಿಯೂ ಇರುತ್ತೆ ಅಲ್ವಾ? ಸರಿ, ಹಾಗೆ ಹೋಗೋಣ ಅಡುಗೆ ಮನೆಗೆ. ಶೋರ್. ಸೊ ಇವತ್ತು ಫಸ್ಟಿಗೆ ಸೋಯಾ ಚಿಲ್ಲಿ ಮಾಡ್ಕೊಡ್ತಾ ಇದ್ದೀರಿ ಅಲ್ವಾ? ಹೌದು. ಸೊ ಅದು ಹೇಗೆ ಮಾಡೋದು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಹೇಳ್ತೀರಾ? ಹಾಂ, ಫಸ್ಟ್ ಇವಾಗ ಸೋಯಾಬೀನನ್ನು ಬ್ಯಾಟರ್ನಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸರಿ. ಇದು ಇವಾಗ ನಾನು ಇನ್ಸ್ಟೆಂಟಾಗಿ ಗೋಬಿ ಮಂಚೂರಿ ಪೌಡರ್ ಸಿಗ್ತದಲ್ಲ, ಅದು ಹಿಡ್ಕೊಂಡ್ಬಂದಿದ್ದೇನೆ. ಅದರಲ್ಲಿ ಮಿಕ್ಸ್ ಮಾಡುವ. ಓಕೆ, ಇಷ್ಟು ಹಾಕ್ಕೊಳ್ತಾ ಇದ್ದೇನೆ. ಸರಿ, 1 ಕಪ್ನಷ್ಟು ಗೋಬಿ ಮಂಚೂರಿಯ ಪೌಡರ್. ನೆಕ್ಸ್ಟ್ ಇದಕ್ಕೆ ಸೋಯಾಬೀನ್. ಇದು ಆ್ಯಕ್ಚುಲಿ ಇದರಲ್ಲಿ ವಾಟರ್ ಕಂಟೆಂಟ್ ಇರ್ತದೆ, ಅದಕ್ಕೆ ನಾನೀಗ ಫಸ್ಟ್ ಹಾಕ್ಕೊಂಡು ಮತ್ತೆ ನೀರು ಆ್ಯಡ್ ಮಾಡ್ತೇನೆ. ಓಕೆ. ಸೊ ನೆನೆಸಿಟ್ಟು ತಂದಿದ್ದೀರಿ? ನೆನೆಸಿ ಸ್ವಲ್ಪ ಕುಕ್ ಮಾಡಿ ತಂದಿದ್ದೇನೆ. ಕುಕ್ ಮಾಡಿ. ಹೌದು. ಕುಕ್ ಅಂದರೆ ಒಂದು ಸ್ವಲ್ಪ ಬೇಯಿಸಿ ಅಲ್ವಾ? ಒಂದು ಅಡ್ಡ ಸ್ಮೆಲ್ ಹೋಗಬೇಕು ಅಂತ ಹೇಳೋ ಲೆಕ್ಕದಲ್ಲಿ. ಇದು ನೀರು ತುಂಬ ಹೀರ್ಕೊಂಡಿರ್ತದೆ, ಅದಕ್ಕೋಸ್ಕರ ಫಸ್ಟ್ ನೀರು ಆ್ಯಡ್ ಮಾಡೋದು ಬೇಡ ಅಂತ. ಇವಾಗ ನೀರು ಆ್ಯಡ್ ಮಾಡುವ. ಓಕೆ, ಹಾಕ್ಲಾ? ಮಿಕ್ಸ್ ಮಾಡ್ಕೊಳ್ತೇನೆ. ಕಡಾಯಿ ಇಟ್ಕೊಳ್ಳೋಣ ಡೀಪ್ ಫ್ರೈಗೆ. ಸರಿ. ಸೊ ನೀವಲ್ಲಿ ಕಲಿಸ್ತಾ ಇರಬೇಕಾದ್ರೆ ಎಣ್ಣೆ ಇಲ್ಲಿ ಬಿಸಿ ಆಗ್ತಾ ಇರ್ತದೆ. ಹೌದು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಓಕೆ, ಫೈನ್. ಸೊ ನಾನು ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಓಕೆ. ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಾಗಿದೆ. ಎಣ್ಣೆ ಕಾದ ಕೂಡಲೇ ಹಾಕುವ. ಸರಿ. ಸೊ ಅದಕ್ಕೆ ಇನ್ನೇನು ಮಿಕ್ಸ್ ಮಾಡ್ತೀರಿ? ಇನ್ನೊಂದು ಕಡಾಯಿಯಲ್ಲಿ ಓಕೆ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಫ್ರೈ ಮಾಡಿ ಮಸಾಲ ರೆಡಿ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ. ಓಕೆ, ಫೈನ್. ಸೊ ಹಾಗಾದ್ರೆ ಇವಾಗ ಆ ಹೊತ್ತಲ್ಲೇ ಇಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ವಲ್ಲ? ಹಾಂ, ಅದ್ರ ಪಾಡಿಗೆ ಅದು ಬಿಸಿ ಆಗ್ತಾ ಇರಲಿ ಎಣ್ಣೆ. ಸೊ ನಿಮ್ಗೆ ಇದಕ್ಕೆ ಎಣ್ಣೆ ಬೇಕಲ್ಲ? ಹೌದು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಸಾಕಾ? ಹಾಕಿ ಸರ್. ಓಕೆ, ಸರ್. ಸೊ ಯಾವಾಗಲೂ ನಮ್ಮ ಅಡುಗೆ ಮನೆಗೆ ಬಂದು ಹೊಸ ಹೊಸ ರೆಸಿಪಿಯನ್ನು ಹೇಳ್ಕೊಡ್ತಾ ಇರ್ತೀರಾ. ಸೊ ಇವತ್ತು ಹಾಗೆ ಸೋಯಾಬೀನ್ ಚಿಲ್ಲಿ ಅಂತ ಹೇಳಿದರೆ ಏನೋ ಒಂದು ಡಿಫ್ರೆಂಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯೂಶುವಲಿ ನಾವು ಚಿಕನ್ ಎಲ್ಲ ಮಾಡ್ತಾ ಇರ್ತೇವೆ. ಓಕೆ, ಇದು ವೆಜ್ಜಲ್ಲಿ ಇದು ಮಾಡ್ಕೊಂಡು ತಿನ್ಬೋದು. ಓಕೆ, ಸರಿ. ಸೊ ಇವಾಗ ಇದು ಬಿಸಿ ಆಗ್ತಾ ಇದೆ. ಇವಾಗ ಇದಕ್ಕೆ
ಫಸ್ಟ್ ಕರಿಬೇವು, ಓಕೆ, ನೆಕ್ಸ್ಟ್ ಆನಿಯನ್. ಒಂದು ಆನಿಯನ್ ತಗೊಂಡಿದ್ದೀರಾ? ಹೌದು, ದೊಡ್ಡ ಆನಿಯನ್ ಒಂದು ತಗೊಂಡಿದ್ದೇನೆ. ಸೊ ಒಂದು ಬೇವಿನ ಸೊಪ್ಪಿದು ಒಂದು ಅರೋಮಾ ತುಂಬ ಚೆನ್ನಾಗಿ ಬಿಡ್ತದಲ್ಲ ಅದು, ಅದು ಅದಕ್ಕೆ ಅದುವೇ ಸಾಟಿ. ಎಷ್ಟು ಕುಕ್ ಆದರೆ ಸಾಕು ಆನಿಯನ್. ನೆಕ್ಸ್ಟ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡುವ. ಸರಿ, ಕ್ಯಾಪ್ಸಿಕಮ್ ಎಷ್ಟು ತಗೊಂಡಿದ್ದೀರಿ ನೀವು? ಒಂದು ದೊಡ್ಡ ಕ್ಯಾಪ್ಸಿಕಮ್ ತಗೊಳ್ತೀನಿ. ದೊಡ್ಡದೇ ಇರಲಿ ಫ್ಲೇಮ್. ಇದು ಜಾಸ್ತಿ ಕುಕ್ ಆಗಬಾರ್ದು. ಓಕೆ, ಅದು ಕ್ರಂಚಿ ಇರ್ತದಲ್ಲ, ಅದು ಆ ಥರನೇ ಇರಬೇಕು. ಓಕೆ. ಸೊ ಅದು ಇದು ಬಿಸಿಯಾದ ಕೂಡಲೇ ಅದನ್ನು ಹಾಕೋಣ ಅಲ್ಲ ಈ ಕಡೆಯಿಂದ, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಬಿಸಿ ಆಗಲಿಲ್ಲ, ಬಿಸಿ ಆಯ್ತಾ? ಆಯಿತು, ಸಾಕು. ಓಕೆ, ಹಾಕ್ಬೋದಲ್ವ? ಸೊ ಸೋಯಾಬೀನ್ ಬಾಲ್ ಅಲ್ವಾ? ಸೋಯಾಬೀನ್ ಎಸ್, ಹಾಕ್ತೇನೆ. ಹಾಂ, ಓಕೆ, ಫ್ಲೇಮ್ ಸ್ವಲ್ಪ ಲೋ ಇಟ್ಕೊಳ್ಳೋಣ. ಓಕೆ, ಮೀಡಿಯಮ್ ಇರಲಿ ಅಂತ. ಇದಕ್ಕೆ ಇವಾಗ ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೇನೆ. ಓಕೆ, ಸೊ ನೀವೀಗ ಸೋಯಾ ಸಾಸ್ ಹಾಕಿದ್ರಿ ಆ ಕಡೆಯಿಂದ ಅಲ್ವಾ? ಹೌದು. ಸರಿ, ಇವಾಗ ಇದಕ್ಕೆ ಚಿಲ್ಲಿ, ಗ್ರೀನ್ ಚಿಲ್ಲಿ. ಓಕೆ, ಇದೆಲ್ಲ ಹಾಕ್ಲಾ ಮೇಡಮ್? ಹಾಂ, ಎಲ್ಲ ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡುವ. ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ರಿ. ಹೌದು. ನೆಕ್ಸ್ಟ್ ಕೆಚಪ್. ಓಕೆ, ಟೊಮೆಟೊ ಸಾಸ್. ಆಹಾ, ಪರಿಮಳ ಬರ್ತಾ ಇದೆ ರೀ. ಸೊ ಇವಾಗ ಇದಕ್ಕೆ ಹಾಕಿ ಆಯಿತು, ಸಣ್ಣ ಮಾಡೋಣ. ಹಾಂ, ಅಲ್ವಾ? ಆಲ್ರೆಡಿ ಕುಕ್ ಆಗಿದೆ, ಹೊರಗಿಂದ ಕೋಟಿಂಗ್ ಮಾತ್ರ ಫ್ರೈ ಆದರೆ ಫ್ರೈ ಇವಾಗ. ಓಕೆ, ಫೈನ್. ಈ ಕಡೆಯಿಂದ ಮಸಾಲಾನು ರೆಡಿ ಆಯಿತು. ಸೊ ಎಟ್ ಎ ಟೈಮ್ 2 ಒಲೆ ಇರೋದ್ರಿಂದ ಬೇಗ ಮಾಡ್ಬೋದು ಅಲ್ವಾ? ಹೌದು. ಸರಿ, ಇದೀಗ ಆಫ್ ಮಾಡ್ಕೊಳ್ಳೋಣ, ಫ್ರೈ ಆಗೋ ತನಕ. ಓಕೆ ಮೇಡಮ್, ನೀವು ಅಡಿಗೆ, ಬ್ಯೂಟಿ ಪಾರ್ಲರ್ ಅದಲ್ಲದೆ ಬೇರೆ ಯಾವ ಒಂದು ಇದರಲ್ಲಿ ತೊಡ್ಕೊಂಡಿದ್ದೀರಿ? ಇನ್ನರ್ ವೀಲ್ ಅಂತ ಒಂದು ಸಂಘ ಸಂಸ್ಥೆ ಇದೆ, ಅದರಲ್ಲಿದ್ದೇನೆ. ರೀಸೆಂಟಾಗಿ ಪ್ರೆಸಿಡೆಂಟ್ ಆಗಿದೆ. ವಾವ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ 2023-24 ಸಾಲಿನ ಪ್ರೆಸಿಡೆಂಟ್ ಆಯ್ಕೆ ಆಗಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಟಿವಿ ಪರವಾಗಿ. ಘಮ 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 ಅಂತ ಪರಿಮಳ ಬರ್ತಾ ಇದೆ. ಹೌದು. ನಾನ್ ವೆಜ್ ತಿನ್ನೋದವರಿಗೆ ಇದೊಂದು ಸ್ಪೆಷಲ್ ರೆಸಿಪಿ. ಹೌದು, ಎಸ್ಪೆಷಲಿ ಪ್ಯೂರ್ ವೆಜಿಟೇರಿಯನ್ಸಿಗೆಲ್ಲ. ನಿಜವಾಗ್ಲೂ ಇವನ್ ನನಗೂ ಇದನ್ನು ಮಾಡ್ಬೋದು. ಹೈಯೆಸ್ಟ್ ಪ್ರೋಟೀನ್ ಇದೆ ಇದು ಸೋಯಾಬೀನಲ್ಲಿ, ಖಂಡಿತ. ನೋಡಿ ಆಗ್ತಾ ಬಂತು. ಹೌದು, ನೋಡಿ ಇದು ಇವಾಗ ಆಯಿತು, ತಕ್ಕೊಂಡ್ಬಿಡೋಣ. ಓಕೆ, ಘಮ 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 ಪರಿಮಳ ಬರ್ತಾ ಇದೆ. ಇದು ಆಫ್ ಮಾಡ್ಕೊಳ್ಳೋಣ. ಇದು ಇವಾಗ ಆನ್ ಮಾಡಿಕೊಂಡು. ಸರಿ, ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡುವಂಥದ್ದು. ಸೊ ನಿಮಗೆ ಹೇಗೆ ಟೈಮ್ ಸಿಗ್ತದೆ? ಈವನ್ ಬ್ಯೂಟಿಷಿಯನ್ ಅಂತ ಹೇಳಿದ್ರೆ ಆಲ್ ಟೈಮ್ ಫುಲ್ಲಿ ವರ್ಕ್ ಅಲ್ಲ, ಒಬ್ಬೊಬ್ರು ಬರ್ತಾ ಇರ್ತಾರೆ. ಈವನ್ ಈಗ ಅಲ್ವಾ ಹೋಗೋದು, ಏನಾದ್ರು ಆರ್ಡರ್ಸ್ ಇದ್ರೆ ತಗೊಳ್ಳೋದು, ಅದು ಬ್ಯುಸಿ ಇರ್ತೀರಾ. ಇವನ್ ಕ್ಲಬ್ಬಲ್ಲೂ ಇದ್ದೀರಾ, ಇನ್ನವೆಲ್ ಕ್ಲಬ್ಬಲ್ಲಿ, ಅದು ಸೋಷಿಯಲ್ ಸರ್ವಿಸ್ ಕ್ಲಬ್ಬಲ್ಲಿ. ಪ್ಲಸ್ ಈ ಥರದೊಂದು ಇನ್ನೋವೇಟಿವ್ ಆಗಿ ಮಾಡ್ತೀರಿ ಅಂದರೆ ರಿಯಲಿ ಐ ಆಮ್ ಅಡ್ಮೈರಿಂಗ್ ಯು ಆ್ಯಕ್ಚುಲಿ. ಸ್ವಲ್ಪ ಒಂದಲ್ಲ ಒಂದು ಹೊಸ ರೆಸಿಪಿಯೊಂದಿಗೆ ವೀಕ್ಷಕರ ಮುಂದೆ ಬರ್ತೀರಿ. ಇವನ್ ನಮ್ಗೆ ಒಳ್ಳೊಳ್ಳೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ರಿ. ಇಟ್ಸ್ ರಿಯಲಿ ಆಸಮ್ ಆ್ಯಕ್ಚುಲಿ. ಸೊ ನಿಮ್ಮ ಟೈಮ್ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ? ಆ್ಯಕ್ಚುಲಿ ನಾನು ಮನೆಯಲ್ಲೇ ಪಾರ್ಲರ್ ಇಟ್ಕೊಂಡಿರೋದ್ರಿಂದ ನನಗೆ ಟೈಮ್ ಅಡ್ಜಸ್ಟ್ ಆಗ್ತದೆ. ಕಸ್ಟಮರ್ ಕಾಲ್ ಮಾಡಿ ಬರ್ತಾರಲ್ಲ, ಆ ಥರ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನನಗೆ. ಮತ್ತು ಅನ್ಸೀಸನ್ನಲ್ಲಿ ಫ್ರೀ ಇರ್ತೇನೆ, ಆ ಟೈಮ್ನಲ್ಲೆಲ್ಲ ಈ ಥರ ಮಾಡಿಕೊಂಡು.
ಓಕೆ ಓಕೆ, ಇವಾಗ ಇದು ಸರ್ವ್ ಮಾಡಿಕೊಳ್ಳೋಣ. ಓಕೆ, ಬಿಸಿ ಬಿಸಿ ಸೋಯಾ ಚಂಕ್ಸ್ ಚಿಲ್ಲಿ. ಸ್ಮೆಲ್ ಹೊಡಿತಾ ಇದೆ ಮೂಗಿಗೆ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದರೆ ತುಂಬ ಈಸಿ ಇದೆ. ನಾನು ಹಾ, ಅನ್ಕೊಂಡೆ easy. ಏನಪ್ಪ ಇದು ತುಂಬ ಡಿಫಿಕಲ್ಟ್ ಇರ್ಬೋದು ಅಂತ ಹೇಳ್ಕೊಂಡು. ಈಸಿ ಆ್ಯಂಡ್ ಫಾಸ್ಟೆಸ್ಟ್, ಟೇಸ್ಟಿ ಆ್ಯಂಡ್ ಹೆಲ್ದಿ. ವಾವ್ ವಾವ್. ಇವಾಗ ಇದಕ್ಕೆ ಗಾರ್ನಿಷಿಂಗಿಗೆ ಓಕೆ. ಗೋಡಂಬಿ, ಸೊ ಆ ಡ್ರೈ ಫ್ರೂಟ್ಸ್ನ ಟಚ್ ಕೊಡ್ತಾ ಇದ್ದೀರಾ? ಹಾಂ ಹೌದು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಸೊ ಒಂಥರ ಅಡಿಗೆ ರಾಜ ಅಂತಾನೆ ಹೇಳ್ಬೋದೇನೋ ಕೊತ್ತಂಬರಿ ಸೊಪ್ಪನ್ನು, ಅಲ್ವಾ? ಹಾ. ಆ ಒಂದು ಸ್ಮೆಲ್ಲಿಗೆ ಇವನ್ ಕರಿಬೇವಿನ ಸೊಪ್ಪು ಕೂಡ. ಬಿಸಿ ಬಿಸಿ ಸೋಯಾ ಚಂಕ್ಸ್ ಚಿಲ್ಲಿ ರೆಡಿ. ವಾವ್, ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಫಾಸ್ಟೆಸ್ಟ್, ಹೆಲ್ದಿಯೆಸ್ಟ್ ಆ್ಯಂಡ್ ಇವನ್ ಟೇಸ್ಟೆಸ್ಟ್ ಫುಡ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಸೋಯಾ ಚಂಕ್ಸ್ ಚಿಲ್ಲಿ ರೆಡಿಯಾಗಿದೆ. ಬಿಸಿ ಬಿಸಿ ಟೇಸ್ಟಿ ಹೆಲ್ದಿ ಆಗಿದೆ. ಅದನ್ನು ನೋಡ್ತಾ ಇದ್ರೆ ಇವಾಗಲೇ ತಿಂದುಬಿಡೋಣ ಅಂತ ಅನಿಸ್ತಾ ಇದೆ. ಬಟ್ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ. ಸೋಯಾ ಚಿಲ್ಲಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮಂಚೂರಿ ಪುಡಿಗೆ ನೆನೆಸಿದ ಸೋಯಾ ಚಂಕ್ಸ್ ಅನ್ನು ಸೇರಿಸಿ ನೀರು ಚಿಮುಕಿಸುತ್ತಾ ಬೆರೆಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ಸೋಯಾ ಸಾಸ್, ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು, ಟೊಮ್ಯಾಟೊ ಕೆಚಪ್ ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಕರಿದ ಸೋಯಾ ಚಂಕ್ಸ್ ಅನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಗೋಡಂಬಿ, ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಸೋಯಾ ಚಿಲ್ಲಿ. ಸೊ ವೀಕ್ಷಕರೇ, ಸೋಯಾ ಚಂಕ್ಸ್ ಚಿಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ. ಈಗ ಮತ್ತೊಂದು ಹೊಸ ರುಚಿಯನ್ನು ಮತ್ತೆ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತಿನಾಥ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಅ ಡೈಲಿ ಬ್ರೇಡ್ ಅ ಡೈಲಿ ಫುಡ್, ಲಲಿತಾ ಜ್ಯುವೆಲ್ಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸೊ ಇವಾಗ ಯಾವ ಹೊಸ ರುಚಿಯನ್ನು ಹೇಳ್ಕೊಡ್ತಾ ಇದ್ರಿ ಮೇಡಮ್? ಇವಾಗ ಒಂದು ಆಲೂ ಚೀಸ್ ಬಾಲ್ಸ್ ಅಂತ. ಓಕೆ. ಸೊ ಎಷ್ಟು ಪೊಟೆಟೋನ ತಗೊಂಡು ಬಂದಿದ್ದೀರಾ? ಇದರಲ್ಲಿ 2 ಇದೆ, ದೊಡ್ಡ ಸೈಜ್ ಇದ್ದು. ಸೊ ಯೂಶ್ವಲಿ ಮಕ್ಕಳಿಗೆಲ್ಲ ಚೀಸ್ ಬಾಲ್ ಅಂತ ಹೇಳಿದ ಕೂಡಲೇ Cheese ಅಂದ್ರೆ ಇಷ್ಟ ಅಲ್ಲ? ಆಗ್ತದೆ ಅಲ್ವಾ? ಹೌದು. ಹೌದು. ಸೊ ಹಾಗಾದ್ರೆ ಆ ಟೈಮಲ್ಲಿ ಇವಾಗ ಇದನ್ನ ಆಯಿಲ್ ಇಡುವ ಅಲ್ಲ? ಓಕೆ, ನೋಡಿ ಇದು ಇವಾಗ ಆಯಿತು. ಇದಕ್ಕೆ ಇವಾಗ ನಾವು ಫಸ್ಟ್ ಸ್ಪೈಸಸ್ ಆ್ಯಡ್ ಮಾಡುವ. ಓಕೆ. ಇದಕ್ಕೆ ಇವಾಗ ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡುವ. ಓಕೆ. ಸೊ ನಿಮಗೆ ನೆಕ್ಸ್ಟ್ ಪೆಪ್ಪರ್ ಪೌಡರ್. ಹಾಂ. ಸೊ ನಮ್ಮ ಅರುಣಾ ಮಸಾಲ ಅದರ ಪೆಪ್ಪರ್ ಪೌಡರ್ ಇಷ್ಟು ಬೇಕು. ಹಾಂ, ಓಕೆ, ಸಾಕು ಸಾಕು ಸಾಕು. ಸ್ವಲ್ಪ ಗರಂ ಮಸಾಲ ಪೌಡರ್. ಅರುಣಾ ಮಸಾಲ ಇವರ ಗರಂ ಮಸಾಲನ ಹಾಕ್ತಾ ಇದ್ದೇನೆ. ಓಕೆ, ಸಾಕು ಸಾಕು. ಸ್ವಲ್ಪ ಸಾಲ್ಟ್. ಓಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಹೌದು, ಇದನ್ನು ಇವಾಗ ನಾನು ಮಿಕ್ಸ್ ಮಾಡಿಕೊಳ್ತೀನಿ. ಸೊ ಒಂದೊಂದು ಹೊಸ ರುಚಿನ ಹೇಳ್ಕೊಡ್ತಾ ಇರ್ತೀರಾ. ಅದು ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮನೇಲಿ ಮಾಡ್ಲಿಕ್ಕೆ ಹೋದ್ರಂತೂ ತುಂಬ ಟೇಸ್ಟಿಯಾಗಿರ್ತದೆ. ಈಸಿ ಇದೆ ಅಲ್ಲ, ಮತ್ತೆ ಹೆಚ್ಚೇನು ಐಟಮ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಇರೋದ್ರಲ್ಲೇ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಆ್ಯಡ್ ಮಾಡ್ತೇನೆ. ಓಕೆ. ಫ್ಲೇವರ್. ಓಕೆ. ಇವಾಗ ಇದು ಡೀಪ್ ಫ್ರೈ ಮಾಡಲಿಕ್ಕೆ. ಓಕೆ, ಇವಾಗ ಇದಕ್ಕೆ ಸ್ಲೇರಿ ರೆಡಿ ಮಾಡಿಕೊಳ್ಳೋಣ. ಓಕೆ. 1 ಸ್ಪೂನ್ ಮೈದಾ ಹಿಟ್ಟು. ಓಕೆ. ಆಮೇಲೆ ಒಂದು 2 ಸ್ಪೂನ್ ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್. ರೈಸ್ ಫ್ಲೋರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಓಕೆ.
ಕ್ರಿಸ್ಪಿಯಾಗಿದೆ. ಹಾಂ. ಇದಕ್ಕೆ ವಾಟರ್ ಆ್ಯಡ್ ಮಾಡುವ. ಓಕೆ. ಥಿಕ್ ಬ್ಯಾಟರ್ ಹಾಕ್ಲಾ? ಹಾಕಿ. ಸಾಕು. ನೋಡ್ಕೊಳ್ತೇನೆ. ಹೌದು, ನೋಡ್ಕೊಂಡು. ಯೂಶಲಿ ಅದು ಸಿಕ್ಕಾಕೊಳ್ಳೋದು ಜಾಸ್ತಿ ಅಲ್ವಾ? ಬೇಕಾ? ನೀರು ಬೇಕಾ? ಸಾಕು. ಇದಕ್ಕೆ ಚಿಲ್ಲಿ ಪೌಡರ್. ಓಕೆ. ನೆಕ್ಸ್ಟ್ ಪೆಪ್ಪರ್ ಪೌಡರ್. ಸೊ ನಮ್ಮ ಅರುಣಾ ಮಸಾಲ ಅವರ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಓಕೆ. ಅದಕ್ಕೆ ಆಲ್ರೆಡಿ ಹಾಕಿರ್ತೇವೆ, ಆದರೆ ಹೊರಗಿನ ಕೋಟಿಂಗ್ ಸಪ್ಪೆ ಅನ್ನಿಸ್ಬಾರ್ದು ಅಂತ ಸ್ವಲ್ಪ ಖಾರ ಖಾರ ಬೇಕು. ಸಾಕು ಸಾಕು. ಯೂಶಲಿ ಪೆಪ್ಪರ್ ತುಂಬಾ ಒಳ್ಳೆಯದು ಅಲ್ವಾ ಆರೋಗ್ಯಕ್ಕೆ? ಹೌದು. ಈ ಖಾರ ಗರಂ ಮಸಾಲ. ಗರಂ ಮಸಾಲ. ನಮ್ಮ ಅರುಣಾ ಮಸಾಲ ಅವರ ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ನೋಡಿ. ಹಾಕಿ. ಹಾಂ, ಸಾಕು ಸಾಕು. ನೆಕ್ಸ್ಟ್ ಇದಕ್ಕೆ ಟ್ಯಾಂಗಿ ಟೇಸ್ಟ್ ಕೊಡ್ಲಿಕ್ಕೋಸ್ಕರ ಸ್ವಲ್ಪ ಲೆಮನ್ ಜ್ಯೂಸ್. ಓಕೆ. ಇದು ಇವಾಗ ಬ್ಯಾಟರ್ ರೆಡಿ ಆಯಿತು. ಇನ್ನು ನಾವು ಬಾಲ್ಸ್ ರೆಡಿ ಮಾಡಿ ಇಟ್ಕೊಳ್ತೇನೆ. ಓಕೆ. ಸ್ವಲ್ಪ ಆಯಿಲ್ ಬೇಕು. ಅದು ಕೈಗೆ ಸ್ವಲ್ಪ ತಾಗಿಸ್ಕೊಂಡು ಮಾಡಿದರೆ ಕೈಗೆ ಹಿಡ್ಕೊಳ್ಳೋದಿಲ್ಲ. ಹೌದು. ಸಾಕು. ಸೊ ಕೈಗೆ ಅಂಟ್ಕೊಳ್ಳೋದಿಲ್ಲ ಅಲ್ವಾ ಅದು ಆಯಿಲ್ ಹಾಕಿ ಸ್ವಲ್ಪ ಇದು ಮಾಡಿದಾಗ. ಇವಾಗ ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಚೀಸ್ ಇದು ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಓಕೆ. ಇದರ ಒಳಗಿಟ್ಟು ಫಿಲ್ ಮಾಡಿ. ಸೊ 1-2 ಸಣ್ಣ ಸಣ್ಣ ಚೀಸನ್ನು ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀರಾ? ಹೌದು. ಸೊ ಯಾವ ಶೇಪು ಅವ್ರಿಗೆ ಬೇಕಾದಾಗ ಮಾಡ್ಕೊಳ್ಬೋದು. ಸೊ ವಿಟಮಿನ್ನು ಪ್ರೋಟೀನು ಅಲ್ವಾ, ಅದರ ಜೊತೆ ಒಂಥರ ಕ್ರಿಸ್ಪಿ ಆದಂಥ ಪದಾರ್ಥ ಅಡುಗೆ. ಈ ಥರ. ಮಾಡಲ ನಾನು? ಓಕೆ. ಇವಾಗ ಬಾಲ್ಸ್ ಎಲ್ಲ ರೆಡಿ ಆಯಿತು. ಸೊ ಇವಾಗ ಚೀಸ್ ಬಾಲ್ ರೆಡಿ ಆಗಿದೆ. ಹೌದು. ಇದು ಇವಾಗ ನಾನು ಕಾರ್ನ್ಫ್ಲೇಕ್ಸ್ ಮತ್ತು ಬ್ರೆಡ್ ಕ್ರಮ್ಸ್ ಮಿಕ್ಸ್ ಮಾಡಿ ತಂದಿದ್ದೇನೆ. ಓಕೆ. ಕಾರ್ನ್ಫ್ಲೇಕ್ಸ್ ಮತ್ತು ಬ್ರೆಡ್ ಕ್ರಮ್ಸ್. ಓಕೆ. ಕಾರ್ನ್ಫ್ಲೇಕ್ಸನ್ನು ಸ್ವಲ್ಪ ಕ್ರಷ್ ಮಾಡಬೇಕು. ಓಕೆ. ಇದು ಇವಾಗ ಪೊಟೆಟೊ ಬಾಲ್ಸನ್ನು ಸರಿ ಇದರಲ್ಲಿ ಡಿಪ್ ಮಾಡಿ. ಓಕೆ. ಸೊ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಎಲ್ಲ ಮಿಕ್ಸ್ ಮಾಡಿ ಮಾಡಿದಂತಹ ಒಂದು ಇದು. ಸೊ ಎಣ್ಣೆ ಬಿಸಿ ಆಗಿದೆ. ಇದರಲ್ಲಿ ಡೀಪ್ ಫ್ರೈ. ಕಾರ್ನ್ಫ್ಲೋರು ಮತ್ತು ಇದನ್ನು ಬ್ರೆಡ್ ಕ್ರಮ್ಸನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ದೀರಾ? ಹೌದು. ಮಕ್ಕಳಿಗೆ ಹೆಸರು ಕೇಳಿದರೆ ಒಂಥರ ಖುಷಿ. ಹೌದು ಅಲ್ವಾ? ಚೀಸ್ ಅಂದರೆ ಸಾಕು. ಹೌದು. ಅದು ಪುನಃ ಬಾಲ್. ಹೌದು. ಸೊ ಇದನ್ನು ಮಾಡೋದು ಒಂಥರ ಆಟದ ಥರನೇ ಇದೆ ಅಲ್ವಾ? ಅದನ್ನು ಡಿಪ್ ಮಾಡೋದು, ಅಲ್ಲಿ ಇದು ಮಾಡೋದು. ಫ್ಲೇಮ್ ಸ್ವಲ್ಪ ಸ್ಲೋ ಇಡುವ. ಸ್ವಲ್ಪ ಟನ್. ಓಕೆ. ಸೊ ದಿನ ಮನೆಯಲ್ಲಿ ಹೊಸ ಹೊಸ ತಿಂಡಿಗಳನ್ನು ಮಾಡ್ತಾ ಇರ್ತೀರಿ ಅಂತ ಆಯಿತು. ಫ್ರೀ ಇರುವ ಟೈಮ್ನಲ್ಲಿ ಈ ಥರ ಏನಾದರೂ ಒಂದು. ಅಂದರೆ ನನ್ನ ಮಗಳಿಗೆ ಈ ಥರ ಏನಾದರೂ ಇನೋವೇಟಿವ್ ತಿನ್ಲಿಕ್ಕೆ ಅಂದರೆ ಇಷ್ಟ. ಇವಾಗ ಫಸ್ಟ್ ಹಾಕ್ಕೊಂಡದನ್ನು ತಕ್ಕೊಳ್ಳುವ. ಹೊರಗಿಂದ ಫ್ರೈ ಆದರೆ ಆಯ್ತು. ಹೌದು. ಹೇಗೂ ಪೊಟ್ಯಾಟೊ ಅದೆಲ್ಲ ಇದು ಮಾಡಿರುವಂಥದ್ದೇ ಅಲ್ವಾ? ಜಸ್ಟ್
ಚಂದ ಬೆಂದಿರ್ತದೆ ಅಲ್ಲ. ಹೌದು, ಸೊ ಫಾಸ್ಟೆಸ್ಟ್ ರೆಸಿಪಿ ಇದು ಕೂಡ ಅಲ್ವಾ. ಪೊಟ್ಯಾಟೊ ಒಂದು ಕುಕ್ ಮಾಡಿ ಇಟ್ಕೊಂಡ್ರೆ ಹಾಂ, ಎನಿ ಟೈಮ್ ಮಾಡ್ಬೋದು. ಇವನ್ ಬೇರೆದಕ್ಕೆ ಯಾವುದಕ್ಕೆ ರೆಡಿ ಮಾಡಿ ಇಟ್ಕೊಂಡ ಪೊಟೆಟೊ ಕೂಡ ಈ ಯೂಸ್ ಥರ ಯೂಸ್ ಮಾಡ್ಬೋದು. ಮಾಡ್ಬೋದು ಹೌದು, ಅಲ್ವಾ. ಪರಿಮಳ ಬರ್ತಾ ಇದೆ. ಹಾಂ. ಜಾಸ್ತಿ ಫ್ರೈ ಆದರೆ ಕಹಿ ಬರ್ತದೆ ಅದು. ಓಕೆ. ಸೊ ಚೀಸ್ ಕೂಡ ಅದು ಹಾಗೆ ಸಿಗ್ಬೇಕೇನೋ. ಹಾಂ, ಮೆಲ್ಟ್ ಆಗ್ತದೆ ಒಳಗಿಂದ ಚೀಸ್. ಆಫ್ ಮಾಡಲಾ? ಓಕೆ, ಇದನ್ನು ಇವಾಗ ನಾವು ಸರ್ವ್ ಮಾಡೋಣ. ಓಕೆ ಓಕೆ. Sauce. ಕೆಚಪ್. ಕೆಚಪ್. ಸೊ ಟೊಮೆಟೊ ಕೆಚಪ್ನೊಟ್ಟಿಗೆ ಇದನ್ನು ತಿಂದರೆ ಅಂತೂ ಹಾ, ರುಚಿ ರುಚಿಯಾಗಿ. ಅದು ಈ ಮಳೆಗಾಲಕ್ಕೆ ನೀವು ಹೇಳಿದಾಗೆ ಆವಾಗಲೇ ಹೇಳಿ ಮಾಡಿಸಿದ ಫುಡ್. ಹೌದು. ಆಲೂ ಚೀಸ್ ಬಾಲ್ಸ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಲೂ ಚೀಸ್ ಬಾಲ್. ತುಂಬ ಫಾಸ್ಟಾಗಿ ಚೆನ್ನಾಗಿ ಮಾಡಿ ತೋರಿಸಿದ್ರಿ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ವೀಕ್ಷಕರೇ, ಆಲೂ ಚೀಸ್ ಬಾಲ್ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಲೂ ಚೀಸ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಯನ್ನ ಕಿವುಚಿಕೊಳ್ಳಿ. ನಂತರ ಅರುಣಾ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆರಿಗ್ಯಾನೋ ಸೇರಿಸಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ 1 ಚಮಚ ಮೈದಾ ಹಿಟ್ಟಿಗೆ 1 ಚಮಚದಷ್ಟು ಕಾರ್ನ್ಫ್ಲೋರ್, ಸ್ವಲ್ಪ ನೀರು, ಅರುಣಾ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ನಿಂಬೆ ರಸ ಸೇರಿಸಿ ತೆಳುವಾಗಿ ಕಲಸಿಕೊಳ್ಳಿ. ಆನಂತರ ಆಲೂಗಡ್ಡೆಯ ಮಿಶ್ರಣವನ್ನು ಉಂಡೆ ಮಾಡಿ ಮಧ್ಯದಲ್ಲಿ ಚೀಸನ್ನು ಇಟ್ಟು ಮುಚ್ಚಿಕೊಳ್ಳಿ. ಬಳಿಕ ಉಂಡೆಗಳನ್ನು ಕಾರ್ನ್ಫ್ಲೋರ್ ಮಿಶ್ರಣದಲ್ಲಿ ಅದ್ದಿ ಕಾರ್ನ್ಫ್ಲೇಕ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಆಲೂ ಚೀಸ್ ಬಾಲ್ಸ್ ಮಳೆಗಾಲದಲ್ಲಿ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಸೊ ನಮ್ರತಾ ಅವರೇ, ಈ ಚುಮು ಚುಮು ಮಳೆಯಲ್ಲಿ ಚಂಕ್ ಚಂಕ್ ಅಂತ ತಿನ್ನೋಕೆ ಆಲ್ರೆಡಿ ಎಂದು ಸೋಯಾ ಚಂಕ್ ಚಿಲ್ಲಿ, ಅದೇ ರೀತಿ ಆಲೂ ಚೀಸ್ ಬಾಲ್ ಎರಡೂ ರೆಡಿಯಾಗಿದೆ. ಸೊ ಯಾವ ರೀತಿ ಆಗಿದೆ? ಆಲ್ರೆಡಿ ನೀವು ಮಾಡ್ತಾ ಇರಬೇಕಾದ್ರೆ ಘಮ ಘಮ ಅಂತ ಇದಾಗ್ತಾ ಇತ್ತು, ಸ್ಮೆಲ್ ಬರ್ತಾ ಇತ್ತು. ಸೊ ಇವಾಗ ಹೇಗಿದೆ ಅಂತ ನೋಡೋ ಸಮಯ. ಸೊ ಯಾವುದನ್ನು ಫಸ್ಟ್ ಟೇಸ್ಟ್ ಮಾಡುವ? ನಿಮಗೆ ಯಾವ್ದು ಇಷ್ಟ ಆಯ್ತು? ಸರಿ, ಹಾಗಾದರೆ ಫಸ್ಟ್ ಇದನ್ನೇ ಮಾಡೋಣ ಅಲ್ಲ, ಯಾಕಂದರೆ ಫಸ್ಟ್ ಮಾಡಿರೋದನ್ನು ಫಸ್ಟ್ ಪ್ರಿಫರೆನ್ಸೇ ಕೊಡೋಣ. ಸೊ ತಗೊಳ್ಳಿ. ಸೊ ಆಲ್ರೆಡಿ ಏನು ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ ನಟನ್ನು ಹಾಕಿ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಚೆನ್ನಾಗಿದೆ. ಹೈಲಿ ಪ್ರೋಟೀನ್ ಯುಕ್ತ ಒಂದು ಟೇಸ್ಟಿ ಫುಡ್, ಹೆಲ್ದಿ ಫುಡ್ ಕೂಡ ಅಲ್ವಾ? ಹೌದು, ಚೆನ್ನಾಗಿ ಅದು ಕ್ರಿಸ್ಪಿಯಾಗಿ ಬೆಂದಿದೆ. ಹೌದು, ಪರ್ಫೆಕ್ಟ್. ಆಲ್ರೆಡಿ ಕುಕ್ ಮಾಡಿರ್ತೇವಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದಿಸ್ ರೆಸಿಪಿ. ಸರಿ, ಹಾಗಾದರೆ ಆಲೂ ಚೀಸ್ ಬಾಲನ್ನು ಟ್ರೈ ಮಾಡುವ. ಓಕೆ, ಅದರ ಜೊತೆ ಟೊಮೆಟೊ ಕೆಚಪ್ ಹಾಕೊಂಡು ತಿಂದರೆ ಅದು ಈ ಮಳೆಗೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಸೊ ತಗೊಳ್ಳಿ ಮೇಡಮ್. ನೋಡಿ, ಇದು ಇವಾಗ ಒಳಗಡೆಯಿಂದ ಚೀಸ್ ಅಟ್ರಾಕ್ಟ್ ಮಾಡೋಕ್ಕೆ ತುಂಬ ಒಳ್ಳೆ ಐಡಿಯಾ ಆ್ಯಕ್ಚುಲಿ ಮಕ್ಕಳನ್ನು ಅಲ್ವಾ? ನಿಜವಾಗ್ಲೂ. ಸೊ ಅದನ್ನು ಹಾಗೆ ಸೊ ನಾನು ಇದನ್ನು ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಓಕೆ, ಶೋರ್. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇಂಥ ಒಂದು ಅದ್ಭುತ ರೆಸಿಪಿಯನ್ನು ನಮಗೆ ಹೇಳಿಕೊಟ್ಟಿದ್ರಿ ನಮ್ರತಾ ಅವರೇ. ಸೊ ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೂ ಹಾಗೂ ನಮ್ಮ ಟಿವಿಗೆ ಧನ್ಯವಾದಗಳು.
ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಅದ್ಭುತವಾದ ರೆಸಿಪಿಯನ್ನು ಹೇಳಿಕೊಟ್ಟದಕ್ಕಾಗಿ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ವತಿಯಿಂದ ಪುಟ್ಟ ಕಿರುಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ವತಿಯಿಂದ ಕಿರುಕಾಣಿಕೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಸೊ ವೀಕ್ಷಕರೇ, ರುಚಿಯಾದಂತಹ ಹೆಲ್ದಿ ಆ್ಯಂಡ್ ಫಾಸ್ಟಾಗಿ ಮಾಡುವಂತಹ 2 ರೆಸಿಪಿಗಳು ಇವತ್ತು ನೀವು ಕಲ್ತರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನಂತೂ ಮನೆಗೆ ಹೋಗಿ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ತೇನೆ. ಸೊ ನೀವು ಯಾಕೆ ತಡ, ಇವಾಗಲೇ ಅದನ್ನು ಶುರು ಹಚ್ಕೊಳ್ಳಿ. ಸೊ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.